ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಹೊರಗಡೆಯಿಂದ ನಿಂತು ನೋಡಿದರೆ ಈ ಅಭಿವೃದ್ಧಿ ಗೊತ್ತಾಗುತ್ತೆ. ಆದರೆ ಕಾಂಗ್ರೆಸ್ನವರು ನಿದ್ದೆಯಿಂದ ಎದ್ದು ಆರೋಪ ಮಾಡ್ತಾ ಇದ್ದಾರೆ ಎಂದು ಅಣ್ಣಾಮಲೈ ವ್ಯಂಗ್ಯವಾಡಿದ್ದಾರೆ. ಉಡುಪಿಗೆ ಆಗಮಿಸಿರುವ ಅಣ್ಣಾಮಲೈ ಕಾಂಗ್ರೆಸ್ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಬಳಿ ಅಭಿವೃದ್ಧಿ ಇದೆ, ಡಬಲ್ ಇಂಜಿನ್ ಸರ್ಕಾರ ಇದೆ, ಭಾರತದ ಅಭಿವೃದ್ಧಿ ಜೊತೆ ಕರ್ನಾಟಕ ಜನ ನಿಲ್ತಾರೆ, ಎಜುಕೇಷನ್ ನಲ್ಲಿ ಕರ್ನಾಟಕ ನಂಬರ್ 1 ಇದೆ, ಜಿಎಸ್ಟಿ ತೆರಿಗೆ ಸಂಗ್ರಹದ ಉದ್ಯಮದಲ್ಲಿ ಕರ್ನಾಟಕ ನಂಬರ್ 1 ಇದೆ, ಕೆಲಸ ಮಾಡಿದ್ದೇವೆ, ರಾಜ್ಯದ ಜನಕ್ಕೆ ಮುಟ್ಟಿಸ್ತೇವೆ. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಅಣ್ಣಾಮಲೈ ಉಡುಪಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಡುಪಿಯಲ್ಲಿ 5 ರಾಜ್ಯದಲ್ಲಿ 150 ಸೀಟ್ ಬರಲಿದೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪೂರ್ಣ ಬಹುಮತ ಸಿಗುತ್ತೆ ಅಂತ ಅಣ್ಣಾಮಲೈ ಹೇಳಿದರು. ಇನ್ನು ಬಿಎಸ್ ಯಡಿಯೂರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ ಅಣ್ಣಾಮಲೈ, ಯಡಿಯೂರಪ್ಪ ಅತಿ ದೊಡ್ಡ ಮಾಸ್ ಲೀಡರ್, ಬಹಳ ಕಷ್ಟಪಟ್ಟು ಬಿಜೆಪಿಯನ್ನು ಬುಡದಿಂದ ಕಟ್ಟಿದ್ದಾರೆ, ಅವರೊಬ್ಬ ದೃಢ ರಾಷ್ಟ್ರೀಯವಾದಿ, ಇನ್ನು ಮುಂದೆ ಸದಾಕಾಲ ಕರ್ನಾಟಕದ ಕೆಲಸ ಮಾಡಬೇಕೆಂದು ಆಶಿಸಿದರು. ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಾಜ್ಯ ಸಹ ಉಸ್ತುವಾರಿಯಾಗಿರುವ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರನ್ನ ಉಡುಪಿ ಬಿಜೆಪಿ ವತಿಯಿಂದ ಅಭಿನಂದಿಸಲಾಯಿತು. ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಉಡುಪಿಯ 5 ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಲಿರುವ 5 ಪ್ರಗತಿ ರಥಗಳಿಗೆ ಗಣ್ಯರೊಂದಿಗೆ ಶಾಸಕರಾದ ರಘುಪತಿ ಭಟ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ, ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ನಯನ ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ರೆಮಿಡಿಯಲ್ ಪಾಲಿಟಿಕ್ಸ್ ಅಂತ ಸ್ಟೇಟ್ ತುಂಬ ಪೊಲಿಟಿಕಲ್ ಪಾರ್ಟಿ ಇದೆ. ಮುಂಚೆ ಭಾಜಪಾ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನಾಳೆ MP ಇತ್ತು, ನಾಳೆ MLA ಇತ್ತು, ಬೇರೆ ಬೇರೆ ರೀತಿಯಲ್ಲಿ ಇತ್ತು. 99 4 MPs ವಿ ಹ್ಯಾಡ್, 2001 ವಿ ಹ್ಯಾಡ್ 4 MLAs, ಇವತ್ತು 4 MLAs ಇದ್ದಾರೆ. ನಾವು ಆಕ್ಸಲರೇಟೆಡ್ ಗ್ರೋತ್ ಫೇಸ್ನಲ್ಲಿ ಇದ್ದೀವಿ, ಭಾಳ ಬೇಗ ಗ್ರೋ ಆಗ್ತಾ ಇದ್ದೀವಿ. 2024ನಲ್ಲಿ ಒಂದು ಸಿಗ್ನಿಫಿಕೆಂಟ್ ನಂಬರ್ ಆಫ್ MPs ಭಾಜಪಾ BJP ಡೆಲ್ಲಿ ಹೋಗ್ತಾರೆ. ನಾವು ಒಪ್ಕೊಳ್ಬೇಕು ಸರ್, ಅಲ್ಲಿ ರಿಟೈರ್ಮೆಂಟೇ ಇಲ್ಲ. ದರ್ ಇಸ್ ನೋ ರಿಟೈರ್ಮೆಂಟ್ ಇನ್ ಕಾಂಗ್ರೆಸ್ ಮಾಡಿ, ಅವರು ಕಂಟಿನ್ಯೂಸ್ ಆಗಿ ಇರ್ತಾರೆ, ಎಲ್ಲಿ ಹೋಗಿಲ್ಲ. ಕಾರಣ ಒಂದು ಫ್ಯಾಮಿಲಿ ತೆಗೆದಾಕಿದ್ನ ಕಾಂಗ್ರೆಸ್ ಕೊಲಾಪ್ಸ್ ಲೈಕ್ ಎ ಪ್ಯಾಕ್ ಆಫ್ ಕಾರ್ಡ್ಸ್. ಯಾಕೆಂದರೆ ಕಾಂಗ್ರೆಸ್ ನಿನ್ನೆಗೂ ಒಂದು ಟ್ವೀಟ್ ಹಾಕಿದ್ರು, ನೀವು ರಾಯಪುರ್ನಲ್ಲಿ ಪ್ಲೇನರಿ ಸೆಷನ್ ಮಾಡ್ತಾ ಇದ್ದೀರಾ, ನಮ್ಮ ಧರ್ಮವೀರ ಕಾಮರಾಜರಯ್ಯ ಫೋಟೋ ಎಲ್ಲಿ? ಧರ್ಮವೀರ ಕಾಮರಾಜರಯ್ಯ ಫೋಟೋ ಇಲ್ಲದೆ ಕಾಂಗ್ರೆಸ್ ಅವರು ಸೆಷನ್ ಮಾಡ್ತಾ ಇದ್ದಾರೆ. ಕಾರಣ ಕಾಂಗ್ರೆಸ್ ಎರಡಾಗಿ ಸ್ಪ್ಲಿಟ್ ಆಗುವಾಗ ಕಾಮರಾಜರಯ್ಯ ಕಾಂಗ್ರೆಸ್ ಓ ಆಯಿತು, ಕಾಂಗ್ರೆಸ್ ಆರ್ಗನೈಸೇಷನ್. ಇಂದಿರಾ ಕಾಂಗ್ರೆಸ್ ಐ ಆಯಿತು. ಸೊ ಇವತ್ತಿರುವ ಕಾಂಗ್ರೆಸ್ ಒಂದು ಫ್ಯಾಮಿಲಿ ರನ್ ಪಾರ್ಟಿ. ಇಂದಿರಾ ಕಾಂಗ್ರೆಸ್ ಅವರು ಫ್ಯಾಮಿಲಿ ರನ್ ಪಾರ್ಟಿ, ಕಾಂಗ್ರೆಸ್ ಓಸ್ ಕೊಲಾಪ್ಸ್. ಸೊ ಅದನ್ನು ಒಂದು ಫ್ಯಾಮಿಲಿ ಸೆಂಟ್ರಿಕ್ ಮಾಡಿದರೆ ರಿಟೈರ್ಮೆಂಟ್ ಎಲ್ಲಿದೆ? ಇಲ್ಲಿ ಅನ್ನೇ ಸುರೇಶ್ ನಾಯ್ಕ್ ಅವರು ಇವತ್ತು ಅಧ್ಯಕ್ಷರು, ನಾಳೆ ಆದ ಮೇಲೆ ಇನ್ನೊಂದು ಜವಾಬ್ದಾರಿ, ಇನ್ನೊಂದು ನಮ್ಮ ಪಕ್ಷದಲ್ಲಿ ದ ಟಾಲೆಸ್ಟ್ ಮಾಸ್ ಲೀಡರ್, ಭಾಳ ಕಷ್ಟಪಟ್ಟು ಈ ಪಾರ್ಟಿ ಬೇಸ್ನಲ್ಲಿ ಕಟ್ಕೊಂಡು ಬಂದಿದ್ದವರು, ಸ್ಟ್ರಾಂಗ್ ನ್ಯಾಷನಲಿಸ್ಟು. ಅವರು ದೇವರು ಆಶೀರ್ವಾದದಲ್ಲಿ ತುಂಬ ದಿವಸ ಕರ್ನಾಟಕ ಜನ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರಬೇಕು. ಅವರಿಗೆ ನಿರಂತರವಾಗಿ ಪೀಸ್, ಹ್ಯಾಪಿನೆಸ್ ಎಲ್ಲ ಕೂಡ ಸಿಗಬೇಕು. ಇವತ್ತು ಶಿವಮೊಗ್ಗದಲ್ಲಿ ಅವ್ರ ಊರಿನಲ್ಲಿ ಡೆವಲಪ್ಮೆಂಟು, ಪ್ರೈಮ್ ಮಿನಿಸ್ಟರ್ ಅವರಿದ್ದಾರೆ, ಏರ್ಪೋರ್ಟ್ ಇನಾಗ್ರೇಷನ್, ಬೇರೆ ಬೇರೆ ಕಾರ್ಯಕ್ರಮ ಇನಾಗ್ರೇಷನ್ ಆಗ್ತಾ ಇದೆ, ಕಣ್ಮುಂಚೆ ಎಲ್ಲ ಆಗ್ತಾ ಇದೆ. ಯಡಿಯೂರಪ್ಪ ಸಾಹೇಬರು ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕ ಜನ ಕೆಲಸ ಮಾಡಬೇಕು.